ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲ್ಪಡಿ ಲಾಗ್ಸ್. ವೀಕ್ಷಕರೇ, ಇವತ್ತು ಉದ್ಯಾವರ ಮಾಡ ಇಲ್ಲಿಯ ಜಾತ್ರೆ. ಹಾಗೆ ಅಲ್ಲಿಯ ಜಾತ್ರೆಗೆ ಈಗ ನಾವು ಹೊರಡಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋದು ಅಂತೇಳಿ, ಯಾಕಂದರೆ ಲಾಗ್ ಮಾಡದೆ ತುಂಬ ಸಮಯ ಆಯಿತು. ಸ್ವಲ್ಪ ಯೂಟ್ಯೂಬ್ ಪ್ರಾಬ್ಲಮಿಂದಾಗಿ ವಿಡಿಯೋ ಎಲ್ಲ ಮಾಡಿ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೀಗ ಫುಲ್ಲು ಮೋಡ ಆಗಿದೆ. ಬಹುಶಃ ಸಿಡಿಲು ಮಳೆ ಬರುವ ಅಂದಾಜು ಉಂಟು. ಅದರ ಒಳಗೆ ಹೋಗಿ ಜಾತ್ರೆ ನೋಡಿ ಬರಬೇಕು ಅಂತೇಳಿ ನಾವೆಲ್ಲ ರೆಡಿ ಆಗಿದ್ದೇವೆ. ಈಗ ಹೊರಡೋದು. ಅಲ್ಲಿ ಏನೆಲ್ಲ ಉಂಟು ಅಂತೇಳಿ ನಿಮಗೆ ತೋರಿಸುವ. ವೀಕ್ಷಕರೇ, ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗಾಗಲೇ ನಾವು ಮಾಡ ಬಂದು ತಲುಪಿದ್ದೀವಿ. ನಾವು ಫಸ್ಟಿಗೆ ಅಣ್ಣನ ಮಾಡಕ್ಕೆ ಹೋಗು ಅಂತೇಳಿ, ಅದು ನಿಜವಾಗಿ ಫಸ್ಟಿಗೆ ತಮ್ಮನ ಮಾಡಕ್ಕೆ ಹೋಗ್ಬೇಕು. ನಾವು ತಪ್ಪಿ ಫಸ್ಟಿಗೆ ಅಣ್ಣನ ಮಾಡಕ್ಕೆ ಹೋಗುದು ಅಂತೇಳಿ ಹೋದೆವು. ಮತ್ತೆ ವಾಪಸ್ಸದ ಅಲ್ಲ ಅಂತೇಳಿ ವಾಪಸ್ ತಮ್ಮನ ಮಾಡಕ್ಕೆ ಹೋದೆವು. ಹೋಗಿ ಮಂಡಟ್ ರಶ್ ಇತ್ತು. ಲೈನ್ ಎಲ್ಲ ಫುಲ್ಲು ಉದ್ದ ಲೈನ್. ನೋಡಿ, ಅಲ್ಲಿ ಇದು ತಮ್ಮನ ಮಾಡ. ಅಲ್ಲಿಂದ ನಂತರ ವಾಪಸ್ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗಲಿ. ನೋಡಿ, ಲೈನ್ ಎಲ್ಲ ನಿಂತಿದ್ದಾರೆ ಫುಲ್ಲು. ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಹೊರಗಿಂದಲೇ ಕೈ ಮುಗಿದು ಬಂದೆವು. ನೋಡಿದ್ದು ಅಲ್ಲಿ ಕೆರೆ. ಇಲ್ಲಿ ಕೆರೆಗೆಲ್ಲ ಬರಲಿಕ್ಕೆ ಉಂಟು. ನೋಡಿ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ. ಸೂಪರ್. ಇವರು ಎಂಥದ ಮಾರಾಟ ಮಾಡ್ತಿದ್ದಾರೆ. ಮಕ್ಕಳದ್ದು ಆಟ ಸಾಮಾನು, ಸ್ಟಿಕ್ಕರ್ ಏನು ನೋಡಿ. ಆದ ನಂತರ ನಾವು ಇಲ್ಲಿ ಅಣ್ಣನ ಮಾಡದ ಒಳಗೆ ಹೋಗಿ ಹೊರಗಡೆ ಬಂದೆವು. ಇನ್ನೆಲ್ಲ ಸಂತೆ ತಿರುಗಾಡಲಿಕ್ಕೆ ಹೋಗುದು ಅಂತೇಳಿ. ಯಾಕಂದರೆ ಒಂಥರ ಮೋಡ ಎಲ್ಲ ಆಗಿದೆ, ಮಳೆ ಬರೋ ಅಂದಾಜುಂಟು. ಅದಕ್ಕಿಂತ ಮೊದಲು ನಾವು ಸಂತೆಲ್ಲ ತಿರುಗಾಡಬೇಕು. ನೋಡಿ, ಇದು ಬಂಡಿ. ಇದನ್ನು ಸುಮಾರು ಒಂದು 11:30 ಗಂಟೆ ಸಮಯ ಕೀಳಲಿಕ್ಕೆ. ಆದ ನಂತರ ನಾವು ಸಂತೆ ಎಲ್ಲ ನೋಡಿ ಇವರಿಗೆಲ್ಲ ಏನೆಲ್ಲ ಬೇಕು ಅಂತ ಹೇಳಿ ಅದನ್ನು ನೋಡ್ತಾ ತೆಕೊಳ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಮಾಡ ಜಾತ್ರೆಗೆ ಬರ್ತೇವೆ. ಇವತ್ತು ಕಡೆ ಬಂಡಿ ಹಾಗೆ ಇವತ್ತೆಲ್ಲ ಫುಲ್ ರಶ್. ಇಲ್ಲಿ ಎಲ್ಲ ವ್ಯಾಪಾರ ಎಲ್ಲ ಭರ್ಜರಿ ವ್ಯಾಪಾರಗಳೆಲ್ಲ. ನೋಡಿ, ಟಾಪು ಮತ್ತು ಚೂಡಿದಾರ ಪೀಸ್, ಪ್ಯಾಂಟ್. ನೋಡಿ, ಇಲ್ಲಿ ತಿಂಡಿ ತಿನಿಸುಗಳೆಲ್ಲ ರೆಡಿ ಆಗ್ತುಂಟು. ಚರ್ಮುರಿ ಎಲ್ಲ ಇಲ್ಲಿ ತಯಾರಾಗ್ತಾ ಉಂಟು. ನೋಡಿ, ನಾವು ಅಲ್ಲಿಂದ ನಂತರ ಇವರೆಲ್ಲ ಕಿವಿದ್ದು ಪ್ಯಾನ್ಸ್ ಇದ್ದು ಕಿವಿದ್ದು ಇಲ್ಲಿ ಕಂಡಾಟ ಎಂಥ ಪ್ಯಾನ್ಸ್ ಇದ್ದು ಕಿವಿದು ಮಾರಾಟ ಮಾಡುವವರಿದ್ದಾರೆ. ಇಲ್ಲಿ ಎಷ್ಟೋ ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ, ಅಲ್ಲ ಮಾರಾಟ ಮಾಡ್ತಾರೆ. ಅದನ್ನು ತೆಕ್ಕೊಳ್ಳಿಕ್ಕೆ ಸಹ ಜನ ಆಗಿನಿದ್ದಾರೆ. ಫುಲ್ಲು ಜನ. ನೋಡಿ, ದೊಡ್ಡ ಒಂದು ಮೈದಾನ. ನೋಡಿ, ಮಳೆ ಶುರು ಆಯಿತು. ಆ ಮಳೆ ಬರೋ ಮೊದಲು ನಾವು ಮನೆಗೆ ಹೋಗಬೇಕು ಅಂತ ಎನಿಸಿದ್ವಿ. ಮಳೆ ಹಣ್ಣಲಿಕ್ಕೆ ಶುರುವಾಯಿತು. ಆದರೆ ಸಹ ನಾವು ಸ್ವಲ್ಪ ಹೊತ್ತು ಆ ಕಡೆ ಎಲ್ಲ ಹೋದೆವು. ನೋಡಿ, ಹನಿ ಮಳೆ ಬರ್ತಾ ಜಾತ್ರೆ ಮಾಡ ಜಾತ್ರೆ ತಿರುಗಾಡು. ನೋಡಿ, ಇದು ದೊಡ್ಡ ಗ್ರೌಂಡ್. ಇದು ಸುಮಾರು ಉದ್ದ ತನಕ ಉಂಟು. ಇದು ಇಲ್ಲಿ ಜನವೇ ಜನ. ಫುಲ್ಲು ಒಂದು ಕಡೆ ಕೂಡ ಜಾಗ ಇಲ್ಲ. ಹಾಗೆ ಇಲ್ಲೆಲ್ಲ ಪ್ಯಾಂಟ್ ಎಲ್ಲ ಮಾರಾಟ ಮಾಡ್ತಿದ್ರು. ಟಾಪ್ ಎಲ್ಲ ಭಾರಿ ಕಡಿಮೆಗೆ ಅಂತೆ. 100 ರೂಪೀಸ್, 200 ರೂಪೀಸ್ ಅಂತೇಳಿ ಹಾಗೆಲ್ಲ ನೋಡ್ತಿದ್ದಾರೆ. ಆದರೆ ಒಳ್ಳೇದುಂಟ ಇಲ್ಲವ ಅಂತೇಳಿ ಗೊತ್ತಿಲ್ಲ. ಇಲ್ಲಿ ಭಾಳಷ್ಟು ಜನ ತಗೊಳ್ತಿದ್ದಾರೆ. ಹಾಗೆ ಇವರೆಲ್ಲ ನೋಡ್ತಾ ಇದ್ದಾರೆ, ನಮ್ಮ ಮನೆಯವರೆಲ್ಲ. ಯಾವುದು ಆಗ್ಬೋದು, ಯಾವುದು ಬೇಡ ಅಂತೇಳಿ. ಕೆಲವೆಲ್ಲ ಡ್ಯಾಮೇಜಸ್ ಉಂಟು, ಅದು ತೆಗೆದು ಬೇಡ ಅಂತ ಹೇಳ್ತಿದ್ದೇನೆ ನಾನು. ಮಳೆ ಬರಲಿಕ್ಕೆ ಆಯಿತು. ಬೇಗ ಹೊರಟು ಬರ್ತಾ ಇದ್ದೀವಿ. ಎಲ್ಲ ಇಲ್ಲಿಂದ ಬರ್ತಾ ಇದ್ದಾರೆ.